ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಎಕ್ಸಾಮ್ ಅಕ್ಲು ಬರ್ಪುಜೇರು ಸೀಟಿಗಾಗಿ ಪರದಾಟ ಒಕ್ಕಡೆ ಉಂಟು ಅಲಸ್ಬೇಡ ಬಂದಿಲ್ಲ. ಆ ಬಸ್ ಈ ಬಸ್ ಇದ್ದು ಮಾ ಬಸ್ ಹೋಗ್ಬಿಡು ಪಿರವಾಂಡ ಆ ಬಸ್ ಇತ್ತು ಬೇರೆ ಹೊತ್ತೆ ಮಾಡ್ತಿದ್ದು ಈ ಬಸ್ಸಲ್ಲಿ ತಗೊಂಡು ಡ್ರೈವರ್ ಹೆಜ್ಜೆ ಖರ್ಚು ಮಾತೀನಿ ದಕ್ಷ ತೂಪನ ಏರ್ನ ಮತ್ತೆ ಖರ್ಚು ತೂಪರ ಪೋಯ್ನಿ ಪೂರಕ್ಲೆನ ತು ಎರಡು ಕಾಸುಂಡ ಬೊಕ ಎನ್ನ ತೂಪರ ಬೊಕ ಅಮ್ಮನ ಯಾವ ರಜ್ಜ ಅಂತ ಇಜಿನ 6 ಬೇರ ಅಂದ ಚಿಕ್ಕಿನ ಬಿಡ್ದು ಬರ್ತದೆ ಕಾಸು ಸೊ ಎಂಗಲೇ ನೀವು ಬಂಡ ಜನಾರ್ದನ್ ದೇವಸ್ಥಾನ ಸಭಾ ಮಾಡೋಲ್ಲ ಬಿಕಾಸ್ ಹಲಸು ಮೇಳಗಾಗುದ ಬೊಕ್ಕದ ಬಾಕಿದ ಬೊಕ್ಕ ಬಂದು. ಸೊ ಗೈಸ್ ಫಸ್ಟ್ ತುಲೆ ಫ್ರೂಟ್ಸ್ ಉಂಡು ಇದೇ ಆ್ಯಕ್ಚುಲಿ ಎಂಗ್ಲಿಡೆ ಬರ್ರೆ ಸ್ಫೂರ್ತಿದಾಗಬೇಕು ನಾನೇನು ವ್ಲಾಗ್ ಮಾಡಿದೆ ಅಂತ ಕಮೆಂಟ್ ಬಂದಿರ್ತದೆ ಹಲಸು ಮೇಳದ ವ್ಲಾಗ್ ಬಂದು. ಸೊ ಅದೇ ಥ್ಯಾಂಕ್ ಯು ಫಸ್ಟ್ ಅದಕ್ಕೋಸ್ಕರ ಬರ್ತೀನಿ ದಿನ 5 ಜನ ಬರ್ಬೋದು. ಒಂದು ದೈ ಮಾರದಿದ್ದೀನದೇ ಇನ್ನೊಂಥರ ಈ ಆರೆಂಜ್ ಕಲರ್ ಉಂಡತೆ ಅವು ದೊಡ್ಡ ನೋವಿಗೆ ಡೈಜೆಷನ್ ಪ್ರಾಬ್ಲಮ್ ಗ್ಯಾಸ್ಟ್ರಿಕ್ ಅಸಿಡಿಟಿಗೆ ಎಲ್ಲ ಯೂಸ್ ಕೇರಳ ಪ್ರಾಡಕ್ಟ್ ಕೇರಳ ಖಾರ ಖಾರ ಆಕ್ಚುಲಿ ಶುಂಠಿ ಪುರ ಮಿಕ್ಸ್ ಏತು ಎಷ್ಟು ಅದು 1/4 kg 150 1/2 kg 280. ಓಕೆ ಮಳಿ ನೋ ಸೀರೆ ಹಲೋ ಗೈಸ್ ತುಲೆ ತುಲೆ ಏರ್ ಬರೋ ಅತ್ತೇರ್ ತುಲೆ ಯಾನ ನಿಶಾನ್ ಗಾಡಿ ತೂಯ ಎಂಗುಲು ನಿಕ್ಕುಲಂದು ಗೊತ್ತಿಜ್ಜಾನ ಬುಕ್ಸ್ ಬುಕ್ಸ್ಗೆ ಈ ಅತ್ತಿ ಹಲಸು ಮೇಲಾಡು ಮೂಲ ಒಂದು ಉಂಡು ಹಲಸು ಉಂಡು ಹಲಸು ತಿನ್ನ ನಮ್ಮ ಫುಡ್ ತಿಂದ್ರೆ ಹೋಯಿ ನಮ್ಮ ಏನ ಮೂಲೆ ನಮ್ಮ ತಿಂದ್ರೆ ಅದನ್ನ ಹೋಯಿ ಪಪ್ಪಾಯದ ಮತ್ತೊಂದು ಅಂದ ಅಲ್ಲಿ ಕುಕ್ಕು ಉಪ್ಪುಡ್ಬಾರ್ದು ಇದ್ರೆ ಬಾಯಿ ನೀರು ಉಂಡು. ವಾವ್ ಟೇಸ್ಟ್ ಅಂತ ಬರ್ಬೋದ್ಬೇರ ಹಂಗನ ಸೂಕ್ಷ್ಮ ಇಚ್ಚಿ ಯಾವುದು ಓ ಸೇಮ್ ಅದ ಯಾವುದು ನೈಸ್ ಒಂದು ನೈಸ್ ಆ್ಯಕ್ಚುಲಿ ಇದು ಏನು ತಿಂತೆ ಇದು ಬೇಡಲ್ಲ ಅವ್ಳು ಬ್ಯಾಂಗಲ್ ಜೊಲೆ ವಾವ್ ನೈಸ್ ಬ್ಯಾಂಗಲ್ ಗಾಯ್ಸ್ ನೀನನ್ನು ತಕ್ಕೊಡ ಹೆಂಗೊಂದು ಟಿಶ್ಯೂ ಕೊಡ್ತೀನಿ ಇಟ್ಟಿದ್ದೆ ಗಾಯ್ಸ್ ಹೋಗೋಣ ಗಾಯ್ಸ್ ನೀನಾ 1 ಗ್ರಾಮ ನೈಸ್ ಎಷ್ಟಿದು 450 1 ಗ್ರಾಮ್ ಆಂಟಿಕ್ 1 ಗ್ರಾಮ್ ಅಲ್ಲ ಪಂಜನ 1 ಗ್ರಾಮ್ ಆಂಟಿಕ್ ಸೂಪರ್ ಉಂಟದ 1 ಪೇರ್ಗೆ 450 ನೈಸ್ ಬ್ಯಾಂಗಲ್ಸ್ ತೊಲೆ ಗೈಸ್ ಆಂಟಿಕ್ ಪೀಸ್ ಹೆಂಗೆ ಅವು ಇಷ್ಟ ಅಂಡಿ ದೆತೊಂಡಕ್ಕೆ ತೋಜುಂಡ ನಮ್ಮ ತೂಪುನ ಮಾತ್ರೆ ನಮ್ಮ ದೆತೊಂಡ ಮುಟ್ತಿದ್ವು ವಾವ್ ನೈಸ್ ಅದೇ ಹಾಂ
ಪ್ರತಿಮಕ್ಕ ನೈಸ್ ಗೈಸ್. 3 layers ವಾವ್ ಕರಿಮಣಿ ಗೈಸ್, ಕರಿಮಣಿ ತುಲೆ ಮಸ್ತ್ ಸೋಕು. ಒಂದು ಹಲಸು ಮೇಳನಾಥ ಫ್ಯಾನ್ಸಿ ಗೊತ್ತಾಗುದು ಮುಲ್ಪೂರಲ್ಲಿ ಉಂಟು. ಎಷ್ಟು? ಪ್ಯಾಂಟು ಟಾಪ್ 450ಯಾ? M2 XXL ಸೈಜ್ ಬಂದು ಪ್ಯಾಂಟು ಮತ್ತು ವೆರೈಟಿ ಇದೆ. ಡಿಫ್ರೆಂಟ್ ಇದು ರಿಯಾನ್ ಕಾಟನ್, ಇದು ಕಾಟನ್, ಸ್ಟಾರ್ಚ್ ಕಾಟನ್, ಇದು ಜೈಪುರ್ ಕಾಟನ್, ರಿಯಾನ್, ಇದು ಸ್ಲಬ್ ಕಾಟನ್. ಎಷ್ಟು ಹೇಳಿದ್ದು? 450 ಪ್ಯಾಂಟು ಸೆಟ್ M2 ಆಮೇಲೆ ಲೆನಿನ್ ಕಾಟನ್ ಟಾಪ್. ಅಂದು ಶೋಗದ ಇದು ಲೆನಿನ್ ಯಾವ್ದಿದು? ಲೆನಿನಾ? ಲೆನಿನ್ ಕಾಟನಾ? ಪಾಕೆಟ್ ಬರ್ತದೆ, ಎ ಲೈನು ಕಾಲರ್. ಇದು ಬಂದು ಕಲಂಕಾರಿ 350. ಆಮೇಲೆ ಇದು ಡೈಲಿ ಯೂಸ್ಗೆ ನೋಡಿ 250 ಒನ್ಲಿ, 250 ಅದೆಲ್ಲ ಸೆಟ್ XXL ಇರುತ್ತೆ ಅವೈಲೇಬಲ್. ಇದು ಖಾದಿ ಪ್ಯಾಂಟ್ 250. ನಾರ್ಮಲ್ ಖಾದಿ ಪ್ಯಾಂಟ್ 250 ಗೈಸ್. ಪ್ಯಾಂಟ್ LXL, XXL, XXL ಆ್ಯಕ್ಚುಲಿ ಇಷ್ಟ ಆಗು ನಂದು ಅದೇ ಟೇಸ್ಟ್ ಇದು ಪೊಟ್ಯಾಟೋನ ಇಂದುಲ ಪೊಟ್ಯಾಟೋ ಅದು ಟೇಸ್ಟ್ ಮಾಡ್ಬೋದು. ಅದು ಏನು ಹೇಳ್ಬೇಕು ನೆರಿಯಲ್ಲ. ವಾವ್, ಒಂದು ನೈಸ್, ಎಂದು ಮಸ್ತ್ ಸೋಕುಳು ಇಂದು ಗೊತ್ತಲ್ಲ. ಏತು ಹಾಂ ಕನ್ನಡ ಅದು ದಾತೆ ಮಾತೆ ಕನ್ನಡದ ಗುಳಿಬನ ನಮ್ಮ ಗುಳ ಇದ್ದಿರೋಲ್ಲ. 150ಗೆ 1/4 kg ಇದು ಬರು ಮತ್ತೆ ಶೇರ್ ಮಾಡ್ಕೊಳ್ಳಿ. ಹೌದಾ? ಇವು 5 ಕಿಲೋ ಒಂಥರ ಪುರಿ ತಲೆಗಿದ್ದ ರಾಗಿಯಾ? ಅದೆಂತ ರಾಗಿಯಾ? ಅದೆಂತ ಮಸಾಲ ಕೊಡ್ಬೇಡ. ಕೇತಿಗೆ ಇದಕ್ಕೆ ಎಷ್ಟು? 150 ಒಂದೇನಾ? ಸೇಮಿಗೆ ಎಂತ ಮಾರ 750? ಲೋಕಲ್ ಚಪ್ಪಲಿ ಎಲ್ಲ ಮೇಡಮ್, ಹ್ಯಾಂಡ್ ಮೇಡಾ? ರಫ್ ಯೂಸ್ ಕೂಡ ಮಾಡ್ಬೋದು. ಸಾರಿಗೆ, ಜೀನ್ಸಿಗೆ ಎಲ್ಲದೂ ಸಿಗುತ್ತೆ. ಲೋಕಲ್ ಆ ಥರದಲ್ಲ, ಕಟರ್ ಕ್ರಾಫ್ಟ್ ಬ್ರ್ಯಾಂಡ್. ಓ, ಎಂತ ಆಗುದಿಲ್ವಾ? ಎಂತ ಆಗುದಿಲ್ಲ, ಡೈಲಿ ವೇರ್. ಸೋಕತ್ತ ಅದು ಆಕ್ಸಿಡೈಸ್ ಅದೇ ಪ್ರತಿ ಮಕ್ಕ 750ಗೆ ಚಪ್ಪಲ್. ಅದ ಇದು ಬ್ಯಾಕ್ ಪೇನ್, ಲೋ ಪೇನ್, ಜಾಯಿಂಟ್ ಪೇನ್, ವೇಟ್ ಹಾ ಗೊತ್ತಣ್ಣ. ಇದನ್ನ ಎಂತ ಹೀಗೆ ತಿನ್ನುದಾ? ರೆಡಿ ಪಾಟ್ರ ತಿನ್ನುದಾ? ಪಾಟ್ ತಿನ್ನುದಾ? ಎರಡು ಉಂಡು ಅವು ಇಲ್ಲಿ ಉಂಡೆ ಎಂದು ಮೂಲುಂಡಿ ಕೊಡೆ ನೆಟ್ಟೆ ಗಲಾಟೆ ಆದವು ಎಂಕ್ಲೆಗೆ ಮೂಲೆದ್ಕೆ ಹಿಂಗ ಅಲ್ಲೇ ಏತು ಮೂರ್ದಿತ್ತೀರಿ ನೆಟ್ ಅರ್ಧ ಪಾತ ಉಂಡ ನಮಗ ತರಕಾರಿ ಅಲ್ಲ ಫ್ರೀಗೆ ಅದು ಇದು ವೇಸ್ಟ್ ಆಯ್ತು ನಿಕ್ಲೆಗ್ ನೆಟ್ ಒಂಜಿ ಮೂಜಿ ದಿನ ಕಜಿಪ್ ಮಂತದಲ್ಲಿ ಒಂಜಿ ವಾರ ತೋಜತ ಆಂಡಲ ಅರೆಗೆ ಅರ್ಥ ಒಂದಿದ್ಯಾ ಒಂದದ ಇಂಕ ಬೋರ್ಡ್ ಆಪನ್ ಆಯ್ತು ನೀರುಳ್ಳಿ ಮೂರ್ನಾಗ ಕಂಡು ನೀರು ಬರ್ಬಿಟ್ಟು ಒಂದೆ ತೊಂಕ ಒಂದೆ ಎಡ್ಡೆ ಅಂತ ಎರೆಗ್ಲ ಮನ ಸುಡಬಾಯ್ತು ಅವು ಒಂದು ಎಲ್ಲೇ ದೆತ್ತೊಂದು ಇರ್ಬೇಡ 4 ಬ್ಲೇಡ್ ಅವು 250 ಅವು ಆಜಿ ಬ್ಲೇಡ್ ಕೊಡ್ಬೇಡ 350 1 ವರ್ಷ ಆಯ್ತು 4 ವರ್ಷ ಗ್ಯಾರಂಟಿ ಉಂಟು ದಾಯ ಪಡ್ಡ ಒಂದು ಮೇಡ್ ಇನ್ ಇಂಡಿಯಾ ಚೈನಾ ಐಟಮ್ ಮತ್ತೆ ಓಲಾಂಡಲ ಉಂಟು ಮೇಡ್ ಇನ್ ಇಂಡಿಯಾ ಅನ್ಬ್ರೇಕಬಲ್ ಕಂಟೈನರ್ ಅವು ದೆತ್ತ ನೋಡು ಒಂದು ಏಪಲ ಪಿಕ್ಚರ್ ತೆಗೆಯರಲ್ಲಿ
ಅಂಡ ಇಡೀ ನೀರುಳ್ಳಿ ಬಾಡೋದು ಫುಲ್ ಕಟ್ ಮಾಡ್ಬಿಡುದು. ಇಡೀ 4 ನೀರುಳ್ಳಿ ಬಾಡೋಲಿ ಒಂದ್ಸಲ. ಓಕೆ. ಮಸಾಲೆ ಮಾಡ್ಲಿಕ್ಕೆ ಅವಶ್ಯಕತೆ ಇರೋದು ಮೇಡಮ್ ನಿಮಗೆ ಇದು. ಗೈಸ್ ಸೂಪರ್ ಉಂಟು ಗೈಸ್ ಇಯರಿಂಗ್. ಎಷ್ಟಿದು? ನೈಸ್ ಕಲೆಕ್ಷನ್ಸ್. ನೈಸ್ ಗೈಸ್ ಕಲೆಕ್ಷನ್ಸ್ ಸೋಕೊಂಡು. ವಾವ್ ತುಲೆ ಗೈಸ್ ಹಂಗೆ ಆ್ಯಕ್ಚುಲಿ ಒಂದು ಓಡಿತ್ತು. ಇದೆಷ್ಟು? 150ಯಾ? ಅದೊಂದು ಬೇರೆ ನೀವು ಮುಟ್ಟೋದಿರ್ದು ಆಯ್ತು. ಅಲೋವೆರಾ ಏನಾದ್ರು ಡೈಲಿ ವೇರ್ ಕ್ರೀಮ್ ಇದು ಗೋಟ್ ಮಿಲ್ಕ್ ಏನೊಂದು ಬ್ಯಾಂಗಲ್ ಇಡೀವಲ್ಲಿ ಬ್ಯಾಂಗಲ್ ಅದಾದ ಗೊತ್ತಾ ಆಯ್ತು. ಗೇಮ್ ಗೊಬ್ಬರ ಹಾಕೊಂಡು ಅವ್ರ ಪಕ್ಕಲ್ಲಿ ಈಗ ಗೊತ್ತು ನಂದು ಗೇಮ್ ಗೊಬ್ಬರ ಬೇರೆ ಬೇರೆ ಇನ್ನೊಂದು ಇದೆಷ್ಟು? ಸಾಧ್ಯವೋ ಎಷ್ಟಿದು? ನೈಸ್. ಮತ್ತೆ ನಮ್ಮ ಪ್ರತಿಮಾಕ್ಕನ ಮೊಬೈಲ್ ವೀಡಿಯೋ ಮಾಡ್ತಾರಲ್ಲ ಗೈಸ್. ನನ್ನ ಮೊಬೈಲ್ ಇಲ್ಲಿ ನಾನೊಂದು ಹೋಗ್ತದೆ ತೋಜ ಬೇಡ ಬಂದು ಕಾಜು ನಾನು ಆ್ಯಕ್ಚುಲಿ ನಾಡೋದಿತ್ತಲ್ಲ ಎಂಚ ತೋಜನ್ ತೂಕ ಈ ವೆಸ್ಟರ್ನ್ ವೇರ್ ಡ್ರೆಸ್ ಎಂಬ್ರಾನ್ ಇದೆ ತೊಂಡು ತೂತಾರೆ ನಮ್ಮ ಸಿಲ್ವರ್ ಏನು ಗೋಲ್ಡ್ ಅಂತ ಗೋಲ್ಡ್ ಮಸ್ತ್ ಉಂಡಿ ಅಗಾಲ ಬರೋದ ಸಪೂರ ಇಪ್ಪುಡದ ಒಂದು ಇದು ರೇಟ್ ಕಾಲೇಜಾಗಿ ಬಂದಿದ್ದೆ ಅಂಟಿಲ್ವರ ಮುಟ್ಟಿದಲ್ಲಿ ಅದು ಹೇರ್ ಬ್ಯಾಂಡ್ ಸೂಪರ್ ನೈಸ್ ಆಯ್ತಾ ಬಾಡ ಬಾಡಿ ಒಳ್ಳೆ ಬಾಲೆ ಜೋಕುಲ್ ನಾವು ಒಡೆ ಜೋಕುಲ್ಲ ನಂದು ಮುಖೇನ ಇದು ಮಕ್ಕಳಿದ್ದ ಅಲ್ಲ ಹಾಂ ಬಾಡಲಿ ನಡಬಾಡಲಿ ಮೂಲು ಮೈಸೂರು ಒಂದು ಆ್ಯಕ್ಚುಲಿ ಹ್ಯಾಂಡ್ ಮೇಡ್ ಅದಿಗೆ ಸೊ ಕಾಸ್ಟ್ಲಿ ಕೂಡ. ಎಷ್ಟು ಒಂದು ಇದಕ್ಕೆ? 400 ಶೋಕದ ಹಿಂಗೆ ಇಷ್ಟ ಅಂದು ಬಟ್ ತುಲೆ ಗೈಸ್ ಲಂಗ ತುಲೆ ಶೋಕುಂಡು ಬೀಚ್ ಊರ ಬಾರ ಶೋಕು ಬರ್ಚ ನಮ್ಮ ಅಡೆ ಪೋಯಿ ಅಲಸಿದ ತಿಂಡಿ ತುಲೆ ಗೈಸ್. ಓ ಮೈ ಗಾಡ್ ಗೈಸ್ ವಾಚ್ ತುಲೆ ಸೂಪರ್ ಉಂಡು. ಐಫೋನ್ ಡೂಪ್ಲಿಕೇಟ್ ಅಂದ್ ಮಾರೆ ಗೈಸ್ ಹಿಂಗೆ ಗೋಲ್ಡ್ ಗೊಂಡಲ್ಲ ಒಂಜಿ ಚಶ್ಮ ಅಂತು ವೈಟ್ ಸೈಡ್ ಅನ್ಸ್ ಸೈನ್ ವಾಸ್ ಯಾ ದಿವಸ ಹೇರ್ ಆಯಿಲ್ ಬೋಡ ನೋಡೆ ಗೈಸ್ ಹಕ್ಕಿ ಬಿಕ್ಕಿ ಆ ದಿವಸ ಹೇರ್ ಆಯಿಲ್ ಗೈಸ್ ಹಾಂ ಹಕ್ಕಿ ಬಿಕ್ಕಿ ಮೂಲ ಹಕ್ಕಿ ಬಿಕ್ಕಿ ನಿಜ್ಜಿ ಹಕ್ಕಿ ಬಿಕ್ಕಿಯಾ ಎಂತದು ಹಕ್ಕಿ ಬಿಕ್ಕಿ ಆದಿವಾಸಿ ಯೂಸ್ ಮಾಡಿ ನೋಡಿ ಮೇಡಮ್ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಉದ್ರ ಕೂದಲೆಲ್ಲ ಬಿಗಿ ಆಗಿರುತ್ತೆ ತುಂಡಾಗುತ್ತೆ. ನಂದು ಕೂದಲು ಎಂತ ಹಾಕಿದ್ರು ಹೋಗ್ತದೆ. ಯೂಸ್ ಮಾಡಿ ನೋಡಿ ಎಲ್ಲ ಕಣ್ಣು ಇವರದೆಲ್ಲ ಕಣ್ಣು ಅದೆಂತಾಗಿದ್ದು ಇವತ್ತು ಕಣ್ಣೆಲ್ಲ ಬರೀ 15 ದಿವಸದಲ್ಲ 15 ದಿವಸದಲ್ಲಿ ಯೂಸ್ ಮಾಡಿ ನೋಡಿ ಮೇಡಮ್. ಒಂದು ವೇಳೆ 15 ದಿವಸದಲ್ಲಿ ರಿಸಲ್ಟ್ ಬರಲಿಲ್ಲ ಅಂದರೆ ಗ್ಯಾರಂಟಿ ಕೊಡ್ತೀನಿ. ಹೌದಾ? ಗ್ಯಾರಂಟಿ ಕೊಡ್ತೀವಿ. ಇದು ಹುಟ್ಟೋ ಮಕ್ಕಳಿಂದ 90 ವರ್ಷ ಮುತ್ತ ಯೂಸ್ ಮಾಡ್ಬೋದು. ಓ ಮೈ ಗಾಡ್ ಸೂಪರ್ ಗೈಸ್. ಎಂತಲೆ ಸೋಕತೆಗ ತಕ್ಸ ಎಂತದಾದ
ಕ್ಲೇನಾ ಮ್ಯಾಗ್ನೆಟ್ मेरे नमस्ते तुले मेरे दाला दिक्कंद ई तो पूरा फैंसी उंडु मेरे बाइक పోదు బైక్ తెదుంది ఈ సత్య లేరే దేతోను ఏరే కొర్రే ఈ సుల్లు రోడ్ చాచి అనుష అత అనుష ఓయ్ నీ కనిసు జావు ಬೇರೆ ಗತ್ತು ಏರೆಗ ಕೊರ್ರೆ ದೇತೋನು ಅಂದ ಸತ್ಯ ಏ ಮೆಗ್ಗೆ ಗಾಂದು ನೆಕ್ಸ್ಟ್ ಬ್ಲಾಗ್ ಆಯ್ತು ಒಂದು ಬೇರೆ ಕಟ್ಟಿಗೆ 100 ರೂಪಾಯಿ ನಾದಂದು ಇದು ಇತ್ತೆ ಖಾಲಿ ಕಲಪರ ಮಾತ್ರ ಅದ ಒಬ್ಬ ಸಾಸ್ ಪೂರ ನಮ್ಮನೆ ಬಾರ್ಡರ್ ವೆಜಿಟೇಬಲ್ಸ್ ಖಾಲಿ ಪ್ಯಾಕೆಟ್ ಪೌಡರ್ ವಾಟರ್ ಅಷ್ಟೇ ಓದಿದು ಸಾಸ್ ಉಂಟದ ಎಸ್ ಗೈಸ್ ಟೇಸ್ಟ್ ತಿಕ್ಕೊಂಡ ಬೆಚ್ಚುಂಡು ಅದರಲ್ಲಿ ಬೆಚ್ಚುಂಡು ಅದು ಪುಳಿ ಖಾರ ಅಗಲೇ ಇರುತ್ತೆ ನೀರು ಹಾಕಿ ಕಲಸೋದು ಬೆಚ್ಚುಂಡದ ಸರಿ ವೇಪದಿದ್ದಿ ಸರಿ ಕಾಯಲಿಲ್ಲ ಕರೆಕ್ಟ್ ಬೋರ್ಡೇನೋ ಇತ್ತೆ ಸ್ಟಾರ್ಟ್ ಬಿರಿಯಾನಿ ಉಂಡ ವಾವ್ ಗೈಸ್ ಇತ್ತೆ ತುಲೆ ಗೈಸ್ ನಮ್ಮನ ರಿಯಲ್ ಗೇಮ್ ಮಿನಿಸ್ಟರ್ ಓ ಅಲ್ವಾ ಅಲ್ವಾ ಹಿಂದಿ ನಾದೊಂದು ಬಿಸ್ಕಿಟ್ಗೆ ಎಲ್ಲ ತರಿದ ಬಿಸ್ಕಿಟ್ ವಾವ್ ಇಂಟ್ರೆಸ್ಟಿಂಗ್ ಅದ ಏತವು ಅಮ್ಮ ವಾವ್ ಹೇಳ್ತಲೆ ನೋಡಿ ರಾಗಿ ಸೇವ್ ಅದು ರಾಗಿದಲ್ಲ ನೇ ದಕ್ಷ ಹಾಂ ಬಡ್ಸಿದ್ದು ಇದು ಬಟರ್ ಸ್ಕಾಚ್ ಅಕ್ಕ ಮ್ಯಾಂಗೋ ಟೆಂಡರ್ ಕೋಕೋನಟ್ ಗುಲ್ಕನ್ ಸ್ಟ್ರಾಬೆರಿ ಆಮೇಲೆ ಇದು ಇದೆ ಜಾಕ್ ಫ್ರೂಟ್ ಇದೆ ಬ್ಲ್ಯಾಕ್ ಕರೆಂಟ್ ಇದೆ ಪಿಸ್ತಾ ಇಲ್ಲಿ ಇದೆ ಎಷ್ಟು ಎಷ್ಟು ಅರೆ ಪಾನಿಪುರಿ ಓ ಮೈ ಗಾಡ್ ಅದೇ ನಾ ದೊನಸ್ಲುಂಡ ಮುಲು ಆಂಧ್ರದಕುಲ ಗೈಸ್ ಏನ ಅಪ್ಪ ಕಾಯೊಂದುಂಡು ಗೈಸ್ ಪುರಿ ಮಾಡ್ಸೋದಿಲ್ಲ ನಮ್ಮ ಪೋಯಿ ಸೈಕಲ್ ಗ್ಯಾಪ್ ಬಿಡು ಅಲ್ಲೇ ಹೋಳಿಗೆ ದಾದೆಂದು ಮಿಲ್ಕ್ ಶೇಕ್ ಜಾಕ್ ಫ್ರೂಟ್ ಮಿಲ್ಕ್ ಶೇಕ್ ಉಂಟು ಹಾಂ ಬೊಕ್ಕ ಫ್ರೆಶ್ ಮ್ಯಾಂಗೋ ಜ್ಯೂಸ್ ಉಂಟು ಬೊಕ್ಕ ವೆನಿಲಾ ಐಸ್ ಕ್ರೀಮ್ ವಿತ್ ಜಾಕ್ ಫ್ರೂಟ್ ಉಂಟು ಅದು ಬೊಕ್ಕ ಎಂಕಲ ಕೊಂಕಣಿ ಸ್ಟೈಲ್ ಒಂಜಿ ಪಾಯಸ ಉಂಟು ಗರೈನ್ ವಿತ್ ಐಸ್ ಕ್ರೀಮ್ ಏತಾಯ್ತು 50 rupees ಕೂಡಲೇ ಬಿಟ್ಟು ಒಂದು ಟ್ರೈ ಮಾಡ್ಬೋದಾ ತುಲೆ ಐಸ್ ಕ್ರೀಮ್ ತಿನ್ಪುನ ಶೋಕುಂಡ ದಕ್ಷ ಹೋಯ್ತಾ ಜಾಕ್ ಫ್ರೂಟಾ ಜಾಕ್ ಫ್ರೂಟ್ ಒಳಗೆ ಒಂದಕ್ಕೆ 40 100 ರೂಪಾಯಿಗೆ 3 100 ರೂಪಾಯಿಗೆ 3 ಒಂದು ಪೂರ ಜಾಕ್ ಫ್ರೂಟ್ ತಾನೆ ಪೂರಾ ಜಾಕ್ ಫ್ರೂಟ್ ಒಂದು ಅದೇ ಪಾಯಸ ಜಾಕ್ ಫ್ರೂಟ್ ಪಾಯಸ ಇದು ಶೀರಾ ಶೀರಾ. ಜಾಕ್ ಫ್ರೂಟ್ ಕಬಾಬ್ ಓ ಗುಜ್ಜೆ ಕಬಾಬ್ ಗಾರಿಗೆ ಮುಳ್ಕ ಎಂತ? ಗುಜ್ಜೆ ಓಕೆ ಬರ್ತಡೆ ಕೆಸುವಿನ ಎಲೆ ದೂರ ಬೋಲೆ ಅಂಚು ಬೋಲೆ ಇದೆಂತ ಮಂಚೂರಿ ಮಂಚೂರಿ ಓಕೆ ಗುಜ್ಜೆ ಗಟ್ಟಿ ಓ ಬಿರಿಯಾನಿ ಉಂಟಾ ಜಾಕ್ ಫ್ರೂಟ್ ಬಿರಿಯಾನಿಯಾ ಇದಕ್ಕೆ ಪೂರ ಏನ ಏತು ರೇಟ್ ಏತು ಇದು ಎಷ್ಟು ಇದು ಪ್ಲೇಟ್ಗೆ 50 ಹಾಂ ಅದು 50 ಹೌದು ತುಂಗನ ಅಕಲು ಒಳ್ಳೆರು ನೆಂದೆ ತುಂಗ ಹಾಂ ಕಬಾಬ್ ಅಲ್ಲ ಅದು ಇದು ಕಬಾಬ್ ಅಕಲು ಒಳ್ಳೆ ಜಾಕ್ ಫ್ರೂಟ್ ಬಿರಿಯಾನಿ ಹೋಳಿಗೆನಾ ಓ ಫ್ರೆಶ್ ಹೋಳಿಗೆ ಮತ್ತೊಂದು ಏತು ಪ್ಲೇಟ್ಗೆ ಒಂದಿಗೆ 40 ಆಫರ್ ಉಂಟಾ ಆಫರ್ ನಾನು ವೇದ ಉಂಟು ನಿನ್ನೆ ನೀರು ಬರೋದು ಮೈ ಗಾಡ್ ಆಹಾ ಏತು ಟೇಸ್ಟ್ ಅಂತ ಬರ್ತೀರಾ ಹೆಂಗ ತೂದೇ ಬಾಯಿ ನೀರು ಎರಡು ಇದು ಜಾಕ್ ಫ್ರೂಟ್ ಆಗ್ತಾ ಸೇಮ್ ಒಂದು ಅಂಚತ್ತು ಸೇಮ್ ಟೇಸ್ಟ್ ಡಿಫ್ರೆಂಟ್ ಇಜ್ಜಿ ಕಾಲೇಜ್
ಇಂದು ಪೂರ ಬೋಡೋಂಡು ಇಂಚಲ ದೇತನೊಳ್ಳೆ ತಮ್ಮಳು ತಿಂಡಿ ಮುಳ್ಳುಂಡು ಜಿಲೇಬಿ ಜಾಕ್ ಫ್ರೂಟ್ ಜಿಲೇಬಿಯಾ ಟೇಸ್ಟ್ ಮಾಡ್ತೇನೆ ಇಂದು ಅಂತ ಜಾಕ್ ಫ್ರೂಟ್ ಲೆಗೊಂಡು ಅದು ಸೇಮ್ ಇತ್ತು ಸೀರಿಯಸ್ ಅದನ್ನ ಇಂದು ಅಂತ ಡಿಫ್ರೆಂಟ್ ಉಂಡು ಅವು ಸೇಮ್ ಜಿಲೇಬಿ ಲೆಗೊಂಡು ಎಂತದ ಎಂತೆಲ್ಲ ಉಂಟು ಮೋಮೋಸ್ ಉಂಟಾ ಎಂತ ಜಾಕ್ ಫ್ರೂಟ್ ಇದ್ದ ನಾರ್ಮಲಾ ಬೆಲಕಾಯ್ದ ನೀವು ನಿನ್ನೆ ದೇವ್ರು ಕುಕ್ಕುದಿತ್ತೀರಿ ಏತಿ ಚರ್ಮುರಿಗೆ ಇನ್ನಕ್ಕೆ ಹೋಯ್ತು ಒಂಜಕ್ಕ ನೀವು ಒಂಜಕ್ಕೆ ನಲ್ಪಾಗೆ ನಮ್ಮ ಚರ್ಮುರಿಯ ನಮ್ಮ ನೆಂದೆ ತಂಗ ಟೇಸ್ಟ್ ನೋಡ್ತೇನೆ ನಾನು ಟೇಸ್ಟ್ ಅಂತ ರೇಟ್ ಎಷ್ಟು ಅದೇ ಹೇಳಿ ಫಸ್ಟ್ ಎಷ್ಟಕ್ಕೆ ಇದು ಬಾಕ್ಸ್ ಯಾವುದು ಎಬೋ ಗೋಧಿ ಒಟ್ಟು ಐ ಹೇಟ್ ಗೋಧಿ ಗೋಧಿ ಬೇಡ ಇದು ಯಾವುದು ಪೈನಾಪಲ್ ಅಲ್ವಾ ನೋಡುವ ಇದಕ್ಕೂ ಇಷ್ಟ ಪೈನಾಪಲ್ ನೋಡುವ ಇರಗೂ ಇಷ್ಟ ಅವೇ ಗೊತ್ತಾ ನಂಗೆ ಇಷ್ಟ ನೆಟ್ಟಿದ್ದೆ ತಿಳಿ ರೆಡಿ ಅಡಿಗೆನಾ ಬರ್ಚಾ ಅಕಲ್ ಬರಾಡು ಹಲ್ವಾ ಒಳ್ಳೆ ರಗಲು ಅದೇ ತೊಂದ ಜಾಕ್ ಫ್ರೂಟ್ ಕಬಾಬ್ ಟೇಸ್ಟ್ ಅನ್ ಪ್ಲೇಯರ್ ಅಂಡಲ್ಲ ಟೇಸ್ಟ್ ಓಕೆ ಐಸ್ ಕ್ರೀಮ್ ಹೋಳಿಗೆ ಬತ್ತಂಡು ಐನ ನೆಯ್ വേണ്ടനാറ് ಟೇಸ್ಟ್ ಅನ್ಪ್ಲೆ ಬಾಯಿಗೆ ಪಾಡೋ ನೆಡು ತುಂಬಿ ಅಂದು ಸೋಗುಂಡ ನೈಸ್ ಹೌ ಎಂಚುಂಡು ಅಪ್ಪೆ ಮಗಲೆ ಸಾರಿ ಅಪ್ಪೆ ಮಗೆ ನೈಸ್ ಎಂಚುಂಡು ದಕ್ಷು ನಲ್ಲ ತಿಂತಿದ್ದೇನೆ ದಕ್ಷು ಎಂಚುಂಡು ಯಾನಿದ್ದೆ ದುನ್ನದು ಒಂದಿಲ್ಲ ಎನ್ನಲ್ಲ ಬದು ಬಾಲೆ ಇಡೆ ಕರೆಕ್ಟ್ ಕರೆಕ್ಟ್ ಅದು ಯಾನ್ ನನ್ನಲ್ಲ ನನಂಜೇನು ತೂತಿತ್ತು ಹೆಂಗರ್ಲೆ ಭಾರ ಉಂಟು ಕತೆ ಐ ಥಿಂಕ್ ಒಂದು ಭಾರ ಉಂಟು ದಾದ್ಯ ತೊಂಡರಿ ಏ ಶೋಕುಂಡ ದಕ್ಷು ಅದು ಹೌದಾದೆ ಅದು ಕಂಚಲ ಹೆಂಗ ಬಿಡ್ಸಿ ಅವು ಅದು ಬೇಡ ನಂಗೆ ಬೇಡ ಅದು ಇದು ಒಮ್ಮೆ ಟೇಸ್ಟ್ಗೆ ಕೊಡಿ ಓಕೆ ಒಂದು ನಿಮಿಷ ಓಕೆ ಮಾಡಿ ನಿನಗೆ ಸ್ಲೋನಾ ಹೋಯ್ನು ಆಕ್ಚುಲಿ ಇದು ಯಾವುದು ಅವರೇ ಬೇಡ ಒಂದು ಸಲ ಕೈ ಪುಡದ ಐಸ್ ಕ್ರೀಮ್ಗೆ ಕಾಡುವುದು ಐಸ್ ಕ್ರೀಮ್ ನಾಯಿನ ಹೆಜ್ಜೆ ಅಯ್ಯೋ ರಾಮ ಇದೆಂತ ನಾರ್ಮಲ್ ಒಂದು ಫ್ಲೇವರ್ ಮಾಡ್ತದಲ್ಲ ಒಂದೇ ಫ್ಲೇವರಾ ಶಾಹಿ ಕುಲ್ಫಿ ಅದು ಆ ಥರ ಶಾಹಿ ನಾರ್ಮಲ್ ಅಲ್ಲಿ ಶಾಹಿ ಅಂದ್ರೆ ಮದುವೆಯಲ್ಲಿ ಹಾಕ್ತಾರೆ ಗ್ರೂಮ್ ಟೇಬಲ್ ಅಲ್ಲಿ ಆ ಥರ ಡ್ರೈ ಫ್ರೂಟ್ ಎಷ್ಟದು 80 ಮಣ್ಣದ ಪಾತ್ರೆ ಎಲ್ಲ ಕೊರ್ಪೇರ ಅಂತ 100 ಅದು ಬೆಂಗಳೂರಲ್ಲಿ ಪರ್ಚೇಸ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಯಾವ್ದೆಲ್ಲ ಉಂಟು ಇಲ್ಲಿದೆ ನೋಡಿ ಮೇಡಮ್
ಪಾನಿಪುರಿ ಇಷ್ಟ ಇಲ್ಲ ಹೆಂಗೆ ಗೋಲ್ಗಪ್ಪ ಇಷ್ಟ ಗ್ರೀನ್ ಚಿಲ್ಲಿ ಉಂಟಾ ಅಮ್ಮ ಗ್ರೀನ್ ಚಿಲ್ಲಿ ಉಂಟಿಗೆ ಏನು చెప్పి ಓಯ್ ಖಾರ ಖಾರ ಇರ್ಬೋದಾ ಎಂತ ಖಾರ ಐಸ್ ಕ್ರೀಮ್ ಎಂಚಿನ ಅದುಂಡೆ ಬಿರಿಯಾನಿ ಫ್ಲೇವರ್ಗೆ ನಾಡು ತೋರಿಸಿ ಎಲ್ಲಿ ಉಂಟು ಶೋ ರಾಮನೆ ಏನವದುಂಡು ಬಿರಿಯಾನಿಗೆ ಈರುಳ್ಳದೊಂದು ಈರುಳ್ಳು ವಾವ್ ಇಲ್ವಾ ಇವಾಗ ಜಾಕ್ ಫ್ರೂಟ್ ಇದುಂಟಲ್ಲ ಎಷ್ಟು ಅದು ಒಂದು ಸ್ಕೂಪು ಬೇರೆ ಏ ಎಲ್ಲ ಜೋಕುಲೆಕ್ ಐಸ್ ಕ್ರೀಮ್ಗೆ ಬಲ್ತೊಂದುಲ್ಲೇರು ವಾ ಒಂಜಿ ಮರಲೇರು ಬಂಡ ಮಗುನು ಅಪರೂಪದ ಐಸ್ ಕ್ರೀಮ್ ದೇತೊಂದಕುಲ ಮಿಕ್ಸಾ ತುಕ ಟೇಸ್ಟ್ ಬನ್ಪುಲೆ ಮಾರೆ ಯಾನೋರ್ ದೇತೋನು ಏತ್ ಅಮೌಂಟ್ ಏತ್ ನಮಕ್ ಮೈನ್ ಅಮೌಂಟ್ 50ಯಾ ಅವು ಒಂತದೆ ಮೂಲು ನಮ್ಮನ ಐಟಮ್ ಬಂಡ ಚಿಕನ್ ಮಸಾಲ ಕಬಾಬ್ದ ಪೂರುಂಡು ಫಿಶ್ ಇಷ್ಟ ಸೀತೆ ಇನ್ನಿದ್ದ ವಿಡಿಯೋ ಒಂದು ಪಾರ್ಸಲ್ ಒಂದು ಜಿಲೇಬಿ ಇದಂಡೆ ಸೊ ಈ ವಿಡಿಯೋ ಇಷ್ಟ ಲೈಕ್ ಮಾಡ್ಲಿ ಶೇರ್ ಮಾಡ್ಲಿ ನಾನು ಸಿಕ್ಕ ನೆಕ್ಸ್ಟ್ ವಿಡಿಯೋ ಬೈ